ಭಗವಾನ್ ಶ್ರೀರಾಮಚಂದ್ರನ ಮಂದಿರಕ್ಕೆ ಆಗಸ್ಟ್ 5ರಂದು ಅಯೋಧ್ಯೆಯಲ್ಲಿ ಶಿಲಾನ್ಯಾಸ ನಡೆಯಲಿದೆ. ರಾಮ ಮಂದಿರ ಶಿಲಾನ್ಯಾಸದ ಹಿನ್ನೆಲೆಯಲ್ಲಿ ದೇಶವ್ಯಾಪಿ ಧಾರ್ಮಿಕ ಚಟುವಟಿಕೆಗಳು ನಡೆಯುತ್ತಿದೆ. ಇಡೀ ದೇಶದ ಪವಿತ್ರ ಕ್ಷೇತ್ರಗಳ ಮಣ್ಣು ಮತ್ತು ನೀರಿನ ಸಂಗ್ರಹ ಒಂದೆಡೆ ನಡೆಯುತ್ತಿದ್ದರೆ, ಕೊಪ್ಪಳ ಜಿಲ್ಲೆಯ ಅಂಜನಾದ್ರಿ ಬೆಟ್ಟದ ಶಿಲೆಯನ್ನು ಮೆರವಣಿಗೆ ಮೂಲಕ ತಂದು ಉಡುಪಿ ಪೇಜಾವರ ಮಠಾಧೀಶ ವಿಶ್ವಪ್ರಸನ್ನ ತೀರ್ಥ ಶ್ರೀಪಾದರಿಗೆ ಒಪ್ಪಿಸಲಾಗಿದೆ. ಶ್ರೀರಾಮ ಸೇನೆಯ ರಾಜ್ಯ ಮುಖಂಡ ಸಂಸ್ಥಾಪಕ ಪ್ರಮೋದ್ ಮುತಾಲಿಕ್ ಮೆರವಣಿಗೆಯ ಮೂಲಕ ಶಿಲೆಯನ್ನು ಹೊತ್ತು ತಂದರು. ನೀಲಾವರ ಮಠದ ಆವರಣದಲ್ಲಿ ನಡೆದ ಧಾರ್ಮಿಕ ಆಚರಣೆಯ ನಂತರ ಶಿಲೆಯನ್ನು ಪೇಜಾವರ ಸ್ವಾಮೀಜಿಯವರಿಗೆ ಹಸ್ತಾಂತರ ಮಾಡಲಾಯಿತು. ವಿಶ್ವಪ್ರಸನ್ನ ತೀರ್ಥ ಶ್ರೀಪಾದರು ಶಿಲೆಗೆ ಅಭಿಷೇಕ ನಡೆಸಿ ಆರತಿ ಮಾಡಿ ಸ್ವೀಕಾರ ಮಾಡಿದರು. ಅಯೋಧ್ಯೆಯ ಶ್ರೀರಾಮ ಮಂದಿರದ ಶಿಲಾನ್ಯಾಸಕ್ಕೂ ಮುನ್ನ ಈ ಶಿಲೆಯನ್ನು ಅಯೋಧ್ಯೆಗೆ ತಲುಪಿಸುವುದಾಗಿ ಭರವಸೆ ನೀಡಿದರು. ಶಾಸ್ತ್ರೋಕ್ತವಾದಂತಹ ಪ್ರಕ್ರಿಯೆಗಳು ನಡೆದು ಈ ಸುದಿನ ಇಡೀ ದೇಶದ 130 ಕೋಟಿ ಜನ ಕಾಯ್ತಾ ಇದ್ದಾರೆ. ಅವತ್ತಿನ ದಿನಾನೇ ದೀಪಾವಳಿ, ಅವತ್ತಿನ ದಿನಾನೇ ಹಬ್ಬದ ವಾತಾವರಣ, ರಾಮನವಮಿ ಅಂತ ಹೇಳ್ಬೋದು. ಮನೆ ಮನೆಯಲ್ಲಿ ಭಜನೆ, ಮನೆ ಮನೆಯಲ್ಲಿ ನಾಮಸ್ಮರಣೆ, ದೀಪ ಬೆಳಗಿಸುವಂಥದ್ದು, ಹೀಗೆ ಆನಂದದ ದಿನ ನಾವು ಕಾಯ್ತಾ ಇದ್ದೀವಿ. ಇದಕ್ಕೆ ಸಂಬಂಧ ಜೋಡಿಸೋಗೋಸ್ಕರ ಕರ್ನಾಟಕದ ಅಂಜನಾದ್ರಿ ಬೆಟ್ಟದಿಂದ ನಾವೊಂದು ಶಿಲೆಯನ್ನು ಪೂಜ್ಯ ಪ್ರಸನ್ನ ತೀರ್ಥ ಸ್ವಾಮೀಜಿಯವರಿಗೆ ತಲುಪಿಸಿದ್ದೀವಿ. ಅವರು ಟ್ರಸ್ಟಿಗಳಿದ್ದಾರೆ. ಆ ಟ್ರಸ್ಟಿಗಳಿಗೆ ಒಪ್ಪಿಸಿದರೆ ರಾಮನಿಗೆ ತಲುಪಿಸಿದ ಹಾಗೆ, ಅಯೋಧ್ಯೆಗೆ ತಲುಪಿದ ಹಾಗೆ ಅಂತನ್ನುವಂಥ ಹಿನ್ನೆಲೆಯಲ್ಲಿ ನಾವು ಈಗಾಗಲೇ ತಲುಪಿಸಿದ್ದೀವಿ. ಮುಖ್ಯ ಪ್ರಾಣದೇವರ ಸನ್ನಿಧಾನವೇ ಆಗಿದೆ. ಚಕ್ರತೀರ್ಥದ ಮುಖ್ಯ ಪ್ರಾಣದೇವರ ಸನ್ನಿಧಾನದಲ್ಲಿ ಗುರುಗಳಿಗೆ ಆಶ್ರಮ ಆದದ್ದು. ಹಾಗಾಗಿ ಅವರು ಅನೇಕ ಬಾರಿ ಹೇಳ್ತಾ ಇದ್ದರು, ಉಡುಪಿ ನನ್ನ ಹುಟ್ಟೂರು ಅಂತ ಆದದ್ದಾದರೆ ನನ್ನ ಆಶ್ರಮ ಸ್ವೀಕಾರದ ಹುಟ್ಟೂರು ಅದು ಹಂಪೆಯ ಚಕ್ರತೀರ್ಥ ಅಂತ ಹೇಳಿಕೊಂಡು ಎಲ್ಲ ಕಡೆ ಕೂಡ ಹೇಳ್ತಾ ಇದ್ದರು. ಅಂತಹ ಅಲ್ಲಿನ ಸನ್ನಿಧಾನದಿಂದ ಇವತ್ತು ಶಿಲೆ ಅದು ನಮ್ಮ ಸನಿಹಕ್ಕೆ ಇಲ್ಲಿ ಬಂದು ಮತ್ತಲ್ಲಿ ಅಯೋಧ್ಯೆಗೆ ಹೋಗ್ತಾ ಇರುವಂತಹದ್ದು ಅತ್ಯಂತ ಸೂಕ್ತವಾದಂತಹ ವಿಚಾರ ಆಗಿದೆ. ನಾವು ಇದನ್ನು ಭಕ್ತಿಪೂರ್ವಕವಾಗಿ ಆ ಶಿಲೆಯನ್ನು ನಾವು ಸ್ವಾಗತಿಸಿದ್ದೇವೆ. ಮುಂದೆ ನಾವು ಆ ಅಯೋಧ್ಯೆಗೆ ಇದನ್ನು ತೆಗೆದುಕೊಂಡು ಹೋಗ್ತಾ ಇದ್ದೇವೆ.